ಕುಟುಂಬದ ಒಂದು ಗಲಾಟೆ ಎಲ್ಲ ಮೀಡಿಯಾಗಳಲ್ಲಿ ಬರ್ತದೆ. ಫ್ಯಾಮಿಲಿ ಮ್ಯಾಟರ್. ಕೆಲವು ನ್ಯೂಸ್ ವೆಬ್ ಲಿಂಕ್ಗಳಂತ ಹೇಳೋದ್ನಲ್ಲ, ಅವರು ಆ ವೆಬ್ ಲಿಂಕಿನವರು ಒಂದು ಹೆಣ್ಮಕ್ಳಿಗೆ ಹೆಂಗೆ ರೆಸ್ಪೆಕ್ಟ್ ಕೊಟ್ಟು ನ್ಯೂಸ್ ಮಾಡಬೇಕು ಅದು ಮಾಡಲಿಲ್ಲ. ವಿಡಿಯೋಗಳಲ್ಲೇ ರಾಜಕೀಯ. ಕಾಂಗ್ರೆಸ್ನಲ್ಲಿ ಇದ್ದದ್ದಕ್ಕಿಂತ ಈಗ ಹೆಚ್ಚು ಬಲಿಷ್ಠರಾಗಿದ್ದೀರಿ ಅಥವಾ ಸ್ಟ್ರಾಂಗ್ ಆಗಿದ್ದೀರಿ ಅಂತ ಅನಿಸ್ತಾ ಇದೆ ನಿಮಗೆ ಈಗ? ಖಂಡಿತ. ಯಾಕೆಂತಂದರೆ ನಾವೊಂದು ಹೋರಾಟ ಮಾಡ್ತೀವಿ ಅಂತ ಹೊರಗೆ ಬಂದಾಗ ನಮಗೆ ಏನೋ ಒಂದು ಆ ಸ್ಪಿರಿಟ್ ಇರುತ್ತೆ. ಆ ಸ್ಪಿರಿಟ್ ಇರುತ್ತೆ. ಇಲ್ಲ ನಾನೇನಾದರೂ ಒಂದು ಮಾಡಿ ಸಾಧನೆ ತೋರಿಸ್ಬೇಕು ಅನ್ನೋ ಛಲ ಇರುತ್ತೆ. ಸೊ ಆಟೋಮೆಟಿಕ್ಕಾಗಿ ಸ್ಟ್ರಾಂಗ್ ಆಗುತ್ತೆ. ಹಾಗೆ ಆ ಪಕ್ಷದಲ್ಲಿ ಇದ್ದವರು, JDS ಪಕ್ಷದಲ್ಲಿ ಇದ್ದವರು ಒಂದಷ್ಟು ಜನಕ್ಕೆ ಟಿಕೆಟ್ ಆಕಾಂಕ್ಷೆ ಇರ್ತದೆ. ಒಬ್ರು ಹಾಕಿದ್ರೆ ಅವ್ರನ್ನ ಹಿಂದೆ ತೆಗೆಸುವಲ್ಲಿ ಬಾರಿ ಸಫಲರಾಗಿದ್ದಿರ್ತಾರೆ. ಆದರೆ ಅವರಲ್ಲಿ ಒಳಗಿರ್ತಾರೆ, ನಾವು ತುಂಬ ಸಮಯದಿಂದ JDS ಇದ್ವಿ, ಸಡನ್ ಆಗಿ ಹೊರಗಡೆಯಿಂದ ಬಂದವರಿಗೆ ಟಿಕೆಟ್ ಕೊಟ್ಟರು ಅಂತ. ಹೇಗೆ ನಿಮಗೆ ಕಾಂಗ್ರೆಸ್ನಲ್ಲಾಯಿತು ಹಾಗೆ JDSನಲ್ಲೂ ಆಗಿದೆ ಅಲ್ಲ? ಅಫ್ಕೋರ್ಸ್ ನಾನು ಒಪ್ಕೊಳ್ತೀನಿ. ನನಗೆ ಅವರ ಆ ನೋವು ಅರ್ಥ ಆಗತ್ತೆ. ಯಾಕೆಂದರೆ ನಾನು ಅನುಭವಿಸಿದವಳಲ್ವಾ. ಸೊ ನಾನು ಹೇಳಿದೆ, ನನಗೆ ದಳದಲ್ಲಿ ಕ್ಯಾಂಡಿಡೇಟ್ಸ್ ಯಾರು ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಒಂದ್ಸಲ ನಮಗೆ IC ಕೈಲಾಸ್ ಅವ್ರು ಲಾಸ್ಟ್ ಟೈಮ್ ನಿಂತಿದ್ರು ಅಂತ ಹೇಳಿ ವಿಷಯ ಗೊತ್ತಿತ್ತು. ಬಟ್ ಇಲ್ಲಿ JDS ಸ್ಟ್ರಾಂಗ್ ಇಲ್ಲದ ಕಾರಣ, JDS ಒಂದು ಪ್ರಬಲ ಪೈಪೋಟಿ ಕೊಡೋದೇ ಇರೋ ಕಾರಣ ನಾನು ಅಂದ್ಕೊಂಡಿದ್ದೆ ಅಲ್ಲಿ ಕ್ಯಾಂಡಿಡೇಟ್ಸ್ ಯಾರು ಇಲ್ಲ ಅಂತ. ಮತ್ತೆ ನನಗೆ ವರಿಷ್ಠರು ಮಾತಾಡ್ಸಿದ್ರಲ್ಲ, ಸೊ ನನ್ಗನ್ಸುತ್ತೆ ಅವರಲ್ಲಿ ಏನು ಗೊಂದಲ ಇಲ್ಲ. ನಮ್ಮ ಪುತ್ತೂರು ತಾಲೂಕಿನವರೇ ನಾಯಕರುಗಳು, ನಮ್ಮ ಜಿಲ್ಲಾ ನಾಯಕರುಗಳೇ ನನಗೆ JDS ಇಂದ ಫಸ್ಟ್ ಮಾತಾಡಿಸಿದ್ದು. ಸೊ ಆಮೇಲೆ ರಾಜ್ಯ ನಾಯಕರು ನಮ್ಮ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಾತಾಡಿದ್ರು. ಅವ್ರು ಮಾತಾಡಿದ ಮೇಲೆ ನನಗೆ ಕಂಪ್ಲೀಟ್ ಧೈರ್ಯ ಬಂತು. ಸೊ ನಾನು ಅವರಲ್ಲಿ ಗೊಂದಲ ಇಲ್ಲ ಅಂದ್ಕೊಂಡಿದ್ದೆ. ಅಂಥ ದೊಡ್ಡ ಗೊಂದಲ ಇಲ್ಲನೂ ಇಲ್ಲ. ನೋಡಿ, ಕಾಂಗ್ರೆಸ್ ಇಂದ ಬಂಡಾಯ ಹೋಗಿದೆ, BJPಯಿಂದ ಪಕ್ಷೇತರಲ್ಲಿ ಬಂಡಾಯ ಆಗಿದೆ. ಬಟ್ JDS ಇಂದ ಅಂತ ಒಂದು ಪ್ರಕ್ರಿಯೆ ಆಗಲಿಲ್ಲ, ಬಂಡಾಯ ಆಗಲಿಲ್ಲ. ಈಗ ನೀವು ವರಿಷ್ಠರನ್ನ ಅಥವಾ ಪಕ್ಷದ ರಾಜ್ಯ ನಾಯಕರನ್ನ ಯಾರ್ಯಾರನ್ನ ಭೇಟಿಯಾಗಿದ್ರಿ? ಅವರ ಸಜೆಷನ್ ಏನು ನಿಮಗೆ? JDSನವರು? JDS ನಾನು ನಮ್ಮ MLC ಭೋಜೇಗೌಡರನ್ನ ಮಾತಾಡಿದ್ದೆ. ನಮ್ಮ ಜಿಲ್ಲಾಧ್ಯಕ್ಷರು 𝐒𝐻𝐻 ಇಲ್ಲಿ ತಾಲೂಕಿನಲ್ಲಿ ಕೈಲಾಸ್ ಅವರು, ಮತ್ತು ಪ್ರಮುಖ ಬೇರೆ ಬೇರೆ ನಾಯಕರುಗಳನ್ನ ಮಾತಾಡಿಸ್ದೆ. ಮತ್ತು ನಾನು ಡೈರೆಕ್ಟ್ ಮಾತಾಡಿದ್ದು ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಏನಂದ್ರು? ಅವರು ಸಪೋರ್ಟಿವ್ ಆಗಿ, ಇಲ್ಲ ಬಾರಮ್ಮ, ಒಳ್ಳೆ ಫ್ಯೂಚರ್ ಇದೆ, ಅವಕಾಶಗಳಿದ್ದಾವೆ, ನಾವು ಶಕ್ತಿ ತುಂಬ್ತೀವಿ, ಪಕ್ಷ ಕಟ್ಟಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನಮಾನಗಳು ಸಿಗ್ತದೆ ಮಾತಾಡಿದ್ರು. ಓಕೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ JDS ಬಲಿಷ್ಠ ಆಗೋದಕ್ಕೆ ಎಷ್ಟು ಸಮಯ ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಮುಂದಿನ ಚುನಾವಣೆಗೆ ರೆಡಿ ಆಗುತ್ತಾ? ಪಕ್ಷ ಸಂಘಟನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಮಾಧ್ಯಮದ ಮುಂದೆನೆ ಹೇಳ್ತೇನೆ, ನಾನಿನ್ನು ಪುನಃ ಯಾವುದೇ ಪಕ್ಷಕ್ಕೆ ಹೋಗೋ ವಿಚಾರ ಇಲ್ಲ. JDS ಖಂಡಿತ ಮಾಧ್ಯಮದ ಮುಂದೆ ನಾನು ಮಾತು ಕೊಡ್ತೇನೆ ಅಂತಂದ್ರೆ ದಟ್ ಇಸ್ ದ ಫೈನಲ್ ಡಿಸಿಷನ್. ನಾನು ಕಾಂಗ್ರೆಸ್ಸಿಂದ ಬಂದೆ, ಅವಕಾಶವಾದಿ ಅಂತೂ ಅಲ್ಲ. ನಾನು ಅವಕಾಶವಾದಿ ಆಗ್ಲಿಕ್ಕೆ ಇಷ್ಟವೇ ಪಡೋದಿಲ್ಲ. ಅವಕಾಶವಾದಿ ಅಲ್ಲ, ಜಂಪಿಂಗ್ ಸ್ಟಾರ್ ಕೂಡ ಅಲ್ಲ. ಒಂದು ಪಕ್ಷದಲ್ಲಿ ನನಗೆ ಬೇಜಾರಾಯಿತು. ಸೊ ಅದಕ್ಕೆ ನಾನು ದಳದಲ್ಲಿ ಅವಕಾಶ ಸಿಕ್ತು, ಜನತಾ ದಳದಲ್ಲಿ ಬಂದೆ. ಜನತಾದಳ ಒಂದು ಪ್ರಾದೇಶಿಕ ಪಕ್ಷ ಆದರೂ ಬಹಳಷ್ಟು ಜನಗಳ ಒಂದು ಒಲವನ್ನು ಗಳಿಸಿರುವಂಥ ಪಕ್ಷ, ರೈತರ ಪಕ್ಷ. ಸೊ ನನಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ. ಒಂದು ದೇವೇಗೌಡರ ಬಗ್ಗೆ ನನಗೆ ಬಹಳ ಅಪಾರವಾದಂಥ ಗೌರವ ಇದೆ, ಲೀಡರ್ಶಿಪ್ ಬಗ್ಗೆ. ಸೊ ಇನ್ನು ಯಾವುದೇ ಪಕ್ಷಕ್ಕೆ ಹೋಗೋ ವಿಚಾರ ಇಲ್ಲ. ಸೊ ನಾನು ಗೆದ್ದರೂ ಸೋತ್ರು ಜನತಾದಳವನ್ನು ಕಟ್ಟುವಂಥ ಕೆಲಸವನ್ನು ನಾನು ಜಿಲ್ಲೆಯಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲೇ ಮಾಡ್ತೇನೆ. ಮತ್ತು ಯಾವುದೇ ಮುಂದಿನ ಸ್ಥಳೀಯ ಚುನಾವಣೆಗಳು ಬಂದರೂ ಕೂಡ, ಸ್ಥಳೀಯ ಚುನಾವಣೆ ಖಂಡಿತ ನಾವು ಸ್ಪರ್ಧೆನೆ ಅಭ್ಯರ್ಥಿಗಳನ್ನ ಹಾಕ್ತೀವಿ, ಪಕ್ಷದ ಅಸ್ತಿತ್ವವನ್ನು ಉಳಿಸ್ತೀವಿ. ಮುಂದಿನ ವಿಧಾನಸಭಾ ಚುನಾವಣೆ ಖಂಡಿತ ನಾವು ತಯಾರಾಗ್ತೀವಿ ಅನ್ನೋ ನಂಬಿಕೆ ಇದೆ. ಸತತ 5 ವರ್ಷ ಇರುತ್ತೆ, ಖಂಡಿತ ನಂಬಿಕೆ ಇದೆ. ಜಿಲ್ಲೆಯಲ್ಲಿ ಈಗ ಮೊಯ್ದೀನ್ ಬಾವ ಅವರು ಬಂದಿದ್ದಾರೆ, ನಮಗೊಂದು ಶಕ್ತಿ ಬಂದರಿದ್ದೆ. ಸೊ ನಾವೆಲ್ಲರೂ ಆ ನಾಯಕರನ್ನ ಬೆಳೆಸ್ತೀವಿ, ನಾಯಕತ್ವವನ್ನು ಕೊಡ್ತೀವಿ, ಜನತಾದಳವನ್ನು ಇಲ್ಲಿ ಸ್ಟ್ರಾಂಗ್ ಮಾಡ್ತೀವಿ. ಮೊನ್ನೆ ನಾಮಪತ್ರ ಸಲ್ಲಿಕೆ ವೇಳೆ ತಾವು ಹೇಳಿದ್ರಿ ಈ ಬಾರಿ ಸಮ್ಮಿಶ್ರ ಸರ್ಕಾರನೇ ಬರೋದು ಅನ್ನುವಂಥದ್ದು. ಹೇಗಿದೆ ರಾಜ್ಯದಲ್ಲಿ ಒಟ್ಟು ಲೆಕ್ಕಾಚಾರ? ಸಮ್ಮಿಶ್ರ ಸರ್ಕಾರ ಬರೋದು ಅಂತ ಹೇಳಿದ್ರೆ ನಮಗೆ ಆಶ್ಚರ್ಯ ಆಗುದಿಲ್ಲ. ಯಾರ ಜೊತೆಗೆ ಅಂತ ಹೇಳುದು ಅದು ವರಿಷ್ಠರಿಗೆ ಬಿಟ್ಟ ವಿಷಯ. ಯಾರ ಜೊತೆ ಅನ್ನೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಆದರೆ ಯಾರು ಮೆಜಾರಿಟಿ ಬರಲ್ಲ ಅಂತ ಒಂದು ಓಪನ್ ಆಗಿ ಹೇಳ್ತೀನಿ. ಯಾಕಂದರೆ ಸರ್ವೆ ಮೀಡಿಯಾದವರು ಹೇಳ್ತಾರೆ. ಸೊ ನಮಗೇನು ಭಯ ಇಲ್ಲ. ಯಾವುದಕ್ಕೆ ಆದ್ರೂ ನೆಕ್ಸ್ಟ್ ಮುಖ್ಯಮಂತ್ರಿ ಆಗೋದು ಕುಮಾರಸ್ವಾಮಿ ಅವರೇ.
ಈ ರಾಜ್ಯದ ಮುಖ್ಯಮಂತ್ರಿ, ಅಷ್ಟೊಂದು ಗೊತ್ತು, ನಂಬಿಕೆ ಇದೆ. ನಿಗಮದ ಮೇಲೆ ಕಣ್ಣಿದೆಯಾ? ಇಲ್ಲ, ನಾನು ಆಲ್ರೆಡಿ ಒಂದ್ಸಲ ನಿಗಮದ ಅಧ್ಯಕ್ಷೆ ಆಗಿದ್ದವಳು, ಅದರ ಅನುಭವವನ್ನು ಪಡೆದಿದ್ದೀನಿ, ಕೆಲಸದ ಅನುಭವ. ನನಗೆ ಏನು ಒಂದು ಗೌರ್ಮೆಂಟ್ ಅಂದರೆ ಕಡತಗಳ ಬಗ್ಗೆ ಇರಲಿ, ಒಂದು ಗೌರ್ಮೆಂಟ್ ಫಂಡ್ಸ್ ಇರಲಿ, ಅದೆಲ್ಲ ಅದರಲ್ಲಿ ಭಾಳಷ್ಟು ರಾಜಕೀಯ ಅನುಭವವನ್ನು ನಾನು ಪಡ್ಕೊಂಡಿದ್ದೀನಿ. ಸೊ ಪುನಃ ನನಗೆ ಪ್ರಮೋಷನ್ ಬೇಕೇ ಹೊರತು ಡಿಮೋಷನ್ ಆಗಬಾರ್ದಲ್ಲ. ನಿಗಮದಿಂದ ಮತ್ತೆ ಏನಾದರೂ ಉನ್ನತ ಹುದ್ದೆಗೆ ಹೋಗಿ ಕೆಲಸ ಮಾಡೋ ಅವಕಾಶ ಆಗಬೇಕು. ಪುನಃ ನಿಗಮ ಬೇಡ ಅಂದ್ಕೊಂಡಿದ್ದೀನಿ, ನೋಡೋಣ. ಓಕೆ, ಪ್ರಣಾಳಿಕೆ ಏನು ನಿಮ್ಮದು? JDS ಇಂದ ಏನನ್ನ ಜನರ ಬಳಿಗೆ ತಗೊಂಡು ಹೋಗ್ತಾ ಇದ್ದೀರಿ? ಪ್ರಣಾಳಿಕೆ ಕೇಳಿದರೆ ನೀವು ತುಂಬ ಖುಷಿ ಪಡ್ತೀರಿ. ಭಾಳಷ್ಟು ಒಳ್ಳೆಯ ಪ್ರಣಾಳಿಕೆ ನಿಜವಾಗ್ಲೂ. ಕಾಂಗ್ರೆಸ್ನಲ್ಲಿ BJP ಪ್ರಣಾಳಿಕೆನೇ ನಾನು ನೋಡಿಲ್ಲ, ನಂಗೆ ಏನಿದೆ ಅಂತಲೇ ಗೊತ್ತಾಗಿಲ್ಲ, ಯಾವುದೂ ಗೊತ್ತಾಗ್ತಾ ಇಲ್ಲ ಅವ್ರದ್ದು. BJP ಅವ್ರೇನು ಪ್ರಣಾಳಿಕೆ ಮಾಡೇ ಇಲ್ವಾ ಅಂತ ಅಲ್ಲ, ಸುದ್ದಿ ಇಲ್ಲ, ಅವ್ರದ್ದು ಸುದ್ದಿನೇ ಇಲ್ಲ ಪ್ರಣಾಳಿಕೆ ಬಗ್ಗೆ. ಯಾಕೆಂದ್ರೆ ಕಳೆದ ಪ್ರಣಾಳಿಕೆ ಯಾವುದು ಪೂರೈಸಲಿಲ್ಲ, ಕೊಟ್ಟದ್ದೆಷ್ಟೋ ಪ್ರಣಾಳಿಕೆ ಇಲ್ಲದೆಷ್ಟೋ ಕಾರ್ಯಕ್ರಮಗಳು ಫುಲ್ ಆಗಲಿಲ್ಲ, ಅಂದರೆ ಕಂಪ್ಲೀಟ್ ಆಗಲಿಲ್ಲ. ಸೊ ಅವ್ರ ವಿಚಾರ ಗೊತ್ತಾಗ್ತಾ ಇಲ್ಲ. ಇನ್ನು ಕಾಂಗ್ರೆಸ್ ಅಲ್ಲಿ ಎರಡೇ, ಒಂದು ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಗ್ಯಾರಂಟಿ ಕಾರ್ಡ್. ಸೊ ಎರಡು. ಇಲ್ಲಿ ಈಗ ಕುಮಾರಸ್ವಾಮಿ ಅವರ ಒಂದು ನಮ್ಮ JDS ಪಕ್ಷದ ಪ್ರಣಾಳಿಕೆ ಬಹಳಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಹಾಗೆ ಎಲ್ಲ ಜನಗಳಿಗೂ ತೃಪ್ತಿ ಆಗತ್ತೆ, ಇಷ್ಟಪಡ್ತಾರೆ ಅಂದ್ಕೊಂಡಿದ್ದೀನಿ. ಮಹಿಳೆಯರಿಗೆ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ವಿಕಲಚೇತನರಿಗೆ, ಪೊಲೀಸ್ ಇಲಾಖೆಯವರಿಗೆ, ವಕೀಲರಿಗೆ, ಆಟೋ ಚಾಲಕರಿಗೆ, ವೃದ್ಧೆಯವರಿಗೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಎಲ್ಲವರಿಗೂ ಒಂದು ಹೆಣ್ಮಗಳು ಗರ್ಭಿಣಿಯಾದ 3 ತಿಂಗಳಿಂದ ಅವಳ ಹೆರಿಗೆ ಆಗೋವರೆಗೂ ಅವಳಿಗೆ ಸಿಕ್ಕುವಂಥ ಪೌಷ್ಟಿಕಾಂಶ ಏನು ಬೇಕು ಅದನ್ನು ಕೊಡುವಂಥ ವಿಷಯ. LPG ಗ್ಯಾಸಿಗೆ 500 ರೂಪಾಯಿದೆ ಸಬ್ಸಿಡಿ ಕೊಡುವಂಥ ವಿಚಾರ. ಡಿಗ್ರಿ ಓದ್ತಾ ಇರೋ ಮಕ್ಕಳಿಗೆ, BPL ಕಾರ್ಡ್ ಇರೋ ಎಲ್ಲ ಮಕ್ಕಳಿಗೆ, ಡಿಗ್ರಿ ಓದುವ ಹೆಣ್ಮಕ್ಳಿಗೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಎಲೆಕ್ಟ್ರಿಕ್ ಮೊಫೆಡ್ ಕೊಡುವಂಥದ್ದು. ಮತ್ತು ಇನ್ನೊಂದು ರೈತರಿಗೆ 24x7 ವಿದ್ಯುತ್ ಶಕ್ತಿ ಕೊಡೋ ಅಂಥದ್ದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೊಂದು ಸಂತೋಷ ಅಂದರೆ ಕುಮಾರಸ್ವಾಮಿ ಅವರು ಬಂದರೆ ರೈತರು ಬದುಕ್ತಾರೆ, ರೈತರು ನೆಮ್ಮದಿಯ ಉಸಿರಾಡ್ತಾರೆ, ಸಾಲ ಮನ್ನಾ ಮಾಡಿದಾರಲ್ಲ, ಮಾಡ್ತಾರೆ ಅನ್ನುವುದು ನಮ್ಮದು ಮುಂದಿನದು ಕ್ವೆಶನ್ ಮಾರ್ಕ್ ಏನಿಲ್ಲ, ಮಾಡ್ತಾರೆ. ಅದ್ರ ಜೊತೆಗೆ ಯುವಕರು ಕೃಷಿ ಮಾಡ್ತಾ ಇದ್ರೆ ಯಾರೂ ಇಷ್ಟನೇ ಪಡೋದಿಲ್ಲ. ಜಾಬಿನವ್ರು ಬೇಕು ಹುಡುಗರು, ಕೃಷಿ ಇದು ಬೇಡ ಹುಡುಗರು ಕೃಷಿಯಲ್ಲಿರೋರು ಅಂತ ಅಂತ ನೋಡಿ. ಹೆಣ್ಮಕ್ಳು ಯಾರು ಕೃಷಿಕರನ್ನ ಮದುವೆ ಆಗ್ತಾರೆ ಅವ್ರಿಗೆ 2 ಲಕ್ಷ ರೂಪಾಯಿ ಹಣ ಕೊಡುವಂಥದ್ದು ಹೆಣ್ಮಕ್ಳಿಗೆ. ಸೊ ಎಷ್ಟು ಒಳ್ಳೊಳ್ಳೆಯ ಒಂದು ಇದಿದೆ. ಪೊಲೀಸ್ ಇಲಾಖೆಯವರಿಗೆ ಇದಿದೆ, ವೃತ್ತಿಪರ ವಕೀಲವರಿಗೆ ಬಹಳಷ್ಟು ಒಳ್ಳೆಯ ಪ್ರಣಾಳಿಕೆ. 1 ವರ್ಷದ ಮೊದಲೇ ಗೊತ್ತಾಗ್ತಿತ್ತು, ನೀವು ಸೇರಿ ಆಗ್ತಿತ್ತು ಖಂಡಿತ. ಯಾಕೆಂದ್ರೆ ನಾನು ರಾಜಕೀಯಕ್ಕೆ ಬದುಕಕ್ಕೋಸ್ಕರ ಬಂದಿಲ್ಲ, ಬದುಕನ್ನು ಬದಲಾಯಿಸಬೇಕು ಅನ್ನುವ ಒಂದು ಹೋರಾಟದ ಆ ಗುರಿಯನ್ನು ಇಟ್ಕೊಂಡು ಬಂದವಳು ನಾನು. ಅದರ ಮಧ್ಯೆ ಏನಾದರೂ ಹರ್ಡಲ್ಸ್ ಇರ್ತದೆ, ಅದು ಎಲ್ಲ ಪ್ರೊಫೆಷನಲ್ಲೂ ಇರೋ ಅಂಥದ್ದೇ ಅಡೆತಡೆಗಳು. ಸೊ ನನಗೆ ಅದೇ ಭಾಳಷ್ಟು ಜನಕ್ಕೆ ಉಪಕಾರ ಆಗುವಂತಹ ಯೋಜನೆಗಳಿದ್ದಾವೆ, ಅದನ್ನು ಜನ ಉಪಯೋಗಿಸ್ಕೊಳ್ಬೇಕಷ್ಟೇ. ಬಿಸಿಲಿನ ನಡುವೆ ಕಾರ್ಯಕರ್ತರ ಭೇಟಿ, ಮನೆ ಭೇಟಿ, ಎಷ್ಟು ಕಷ್ಟ ಇದೆ ಮೇಡಮ್ ಚುನಾವಣೆಯ ಕಾರ್ಯ? ಕಷ್ಟ ಇದೆ. ಕಾರ್ಯಕರ್ತರು ಬೇರೆ ಪಕ್ಷದಲ್ಲಾದರೆ ಆಲ್ರೆಡಿ ರೆಡಿ ಇದ್ದಾರೆ, ಅಂದರೆ ಅವ್ರದ್ದು ಸೆಟ್ ಆಗಿದೆ. ನಾವು ಬೂತ್ ಮಟ್ಟದಲ್ಲಿ ಕಾರ್ಯಕರ್ತನ ಸಂಘಟನೆ ಮಾಡಿಕೊಂಡು, ಬೂತ್ ಮಟ್ಟದಲ್ಲಿ ಎಲ್ಲವನ್ನೂ ಸಂಘಟನೆ ಮಾಡಿಕೊಂಡು ಹೋಗುವಂಥ ವಿಚಾರ. ಮತ್ತು ಬಿಸಿಲು, ಮಳೆ, ಬೆಂಕಿ, ಗಾಳಿ ಯಾವುದಕ್ಕೂ ಈಗೇನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾವು ಕಪ್ಪಾದರೂ ಪರವಾಗಿಲ್ಲ, ಬಿಸಿಲಿಗೆ ಹೋದ್ರೆ ನಾವು ಹೋಗ್ತಾ ಇದ್ವಿ. ಯಾಕೆಂದರೆ ನಮ್ದು ಒಂದೇ ಗುರಿ, ಅಸ್ತಿತ್ವ ತೋರಿಸ್ಬೇಕು, ಜನರ ಹತ್ರ ನಾವು ಹೋಗಬೇಕು. ನಾಳೆ ಗೆಲ್ತೀನೋ ಸೋಲ್ತೀನೋ, ಸರ್ಕಾರ ಬಂದಾಗಂತೂ ಜನರ ಕೆಲಸ ಏನು, ನಾನು ಗೆಲ್ದ್ರೂ ಸೋತ್ರೂ ಭರವಸೆಯನ್ನು ಕೊಟ್ಟಿದ್ದೇನೆ. ನಮ್ಮ ಸರ್ಕಾರ ಬಂದರೆ ಖಂಡಿತ ಅದನ್ನು ನಾನು ಪೂರೈಸ್ತೇನೆ. ದಿವ್ಯಪ್ರಭಾ ಗೌಡ ಅವರ ಸ್ಪರ್ಧೆ ಕಾಂಗ್ರೆಸ್ಗೆ ಸವಾಲಾಗ್ಬೋದು? ನಾನೀಗ ಹೇಳಿದರೆ ಅದು ಕಷ್ಟ ಆಗತ್ತೆ. ನಾಡ್ದು ಕೌಂಟಿಂಗಿನ ದಿವಸ ಹೊಡೆತ ಕೊಡ್ತದೋ ಇಲ್ವೋ ಅನ್ನೋದು ಕೌಂಟಿಂಗ್ ದಿವಸನೇ ತಿಳ್ಕೊಳ್ಳೋಣ. ಅಂತ ಹೇಳಿದರೆ ದಿವ್ಯಪ್ರಭಾ ಗೌಡ ಅವರು ಕಾಂಗ್ರೆಸ್ನಲ್ಲಿ ಇದ್ದಾಗ ಸಮಾಜ ಸೇವೆ ಮಾಡಿದ್ದಾರೆ ಅನ್ನುವಂಥದ್ದು. ಈಗ ಅವರೇ JDS ಇಂದಾಗಿ ಸ್ಪರ್ಧೆ ಮಾಡ್ತಿದ್ದಾರೆ. ಇಲ್ಲಿ ಅವರ ವೈಯಕ್ತಿಕ ವರ್ಚಸ್ಸು ಕೆಲಸ ಮಾಡುತ್ತಾ ಅನ್ನುವಂಥದ್ದು ಅಂದ್ಕೊಂಡಿದ್ದೀನಿ. ನಾನು ಕಾಂಗ್ರೆಸ್ನಲ್ಲಿರುವಾಗ
ಬಹಳಷ್ಟು ಕೆಲಸ ಮಾಡಿದ್ದೆ, ನೀವೆಲ್ಲರೂ ಹೇಳ್ತಾ ಇದ್ದೀರಾ, ಅದು ನನಗೀಗ ರಿಸಲ್ಟ್ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮದುವೆಯ ವಿಚಾರ ಬಂದಾಗ ಅಲ್ಲೂ ಕೂಡ ನಾನು ಆಯ್ಕೆ ಮಾಡಿಕೊಂಡಿದ್ದು ಕೃಷಿಕರನ್ನೇ, ಪರಶುರಾಮ್ ಚಿಲ್ತಡ್ಕ ಅಂತ ಅವ್ರ ಹೆಸರು. ನಾನು ಪುತ್ತೂರಿಗೆ ಹೇಗೆ ಬಂದೆ, ಸುಳ್ಳೆದವಳು ಅಂತ ನಿಮಗೆಲ್ಲ Bal Vikas English Medium School, Mani, Bantwal Taluk, to impart education with maximum value at minimum cost. An institution excellent in education with over 34 years of service. Well equipped and furnished new international level digital campus is now open. World class education with reasonable fee structure. Special inaugural offers like no donation fee for new admission. Grab this opportunity. Contact us for more details at 990222 6466.